ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ರಾಮನ ಅವತಾರದ ಕಾಲದಲ್ಲಿ ತಾಯಿ ಸೀತಾಮಾತೆ ನೀಡಿರುವ ಶಾಪದ ಪರಿಣಾಮ ಕೆಲವು ಜೀವಿಗಳು ಈಗಲೂ ಸಹ ತತ್ತರಿಸುತ್ತಿವೆ. ಹಾಗಾದರೆ ಆ ಜೀವಿಗಳು ಯಾವುವು? ಅವರು ಮಾಡಿರುವ ಯಾವ ತಪ್ಪುಗಳಿಗಾಗಿ ತಾಯಿ ಸೀತಾಮಾತೆ ಶಾಪವನ್ನು ನೀಡಿದ್ದಾರೆ? ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರ ಜೊತೆಗೆ ಸೀತಾಮಾತೆ ವನವಾಸದಲ್ಲಿದ್ದ ಸಮಯದಲ್ಲಿ ರಾಮ ಲಕ್ಷ್ಮಣರ ತಂದೆ ದಶರಥ ಮಹಾರಾಜರು ಮರಣ ಹೊಂದುತ್ತಾರೆ. ವಿಚಾರ ತಿಳಿದ ರಾಮ ಲಕ್ಷ್ಮಣರು ಫಾಲ್ಗು ನದಿ ತೀರದಲ್ಲಿ ತಂದೆಗೆ ಪಿಂಡದಾನ ಮಾಡಲು ನಿರ್ಧರಿಸುತ್ತಾರೆ. ಒಬ್ಬರು ಪುರೋಹಿತರನ್ನು ಕರೆಯಿಸಿಕೊಂಡು ಪಿಂಡದಾನ ಮಾಡಲು ಬೇಕಾದ ವಸ್ತುಗಳನ್ನು ರೆಡಿ ಮಾಡಿಸುತ್ತಾರೆ. ಆದರೆ ಕೆಲವು ಮುಖ್ಯವಾದ ವಸ್ತುಗಳು ಸಿಗದ ಕಾರಣ ಆ ಸಾಮಗ್ರಿಗಳನ್ನು ತರಲು ಶ್ರೀರಾಮನು ಲಕ್ಷ್ಮಣನನ್ನು ಹತ್ತಿರದ ಹಳ್ಳಿಗೆ ಕಳುಹಿಸಿಕೊಡುತ್ತಾನೆ. ಎಷ್ಟು ಹೊತ್ತಾದರೂ ಲಕ್ಷ್ಮಣ ವಾಪಸ್ ಬಾರದಿದ್ದಾಗ ಪುರೋಹಿತರು ಮುಹೂರ್ತ ಮೀರಿ ಹೋಗುತ್ತದೆ ಎಂದಾಗ ಶ್ರೀರಾಮನು ಲಕ್ಷ್ಮಣನನ್ನು ಹುಡುಕಿಕೊಂಡು ಹೋಗುತ್ತಾನೆ. ಅಷ್ಟರಲ್ಲಾಗಲೇ ಮುಹೂರ್ತ ಮೀರಿ ಹೋಗಿರುತ್ತದೆ. ಆಗ ದಶರಥ ಮಹಾರಾಜನ ಆತ್ಮ ಪ್ರತ್ಯಕ್ಷವಾಗಿ ಸೀತಾಮಾತೆಯಲ್ಲಿ ತನಗೆ ಬಹಳ ಹಸಿವಾಗುತ್ತಿದೆ, ಆದಷ್ಟು ಬೇಗ ಪಿಂಡ ಪ್ರದಾನ ಮಾಡು ಎಂದಾಗ ರಾಮ ಲಕ್ಷ್ಮಣರು ಅಗತ್ಯ ವಸ್ತುಗಳನ್ನು ತರಲು ಹೋಗಿರುವ ವಿಚಾರ ತಿಳಿಸುತ್ತಾಳೆ. ಆಗ ಆತ್ಮ ಸೀತಾಮಾತೆಯಲ್ಲಿ ಈ ರೀತಿ ಹೇಳುತ್ತದೆ, ನಿನ್ನ ಬಳಿಯಲ್ಲಿರುವ ವಸ್ತುಗಳಿಂದಲೇ ಪಿಂಡ ಪ್ರದಾನ ಮಾಡು, ತನಗೆ ತೃಪ್ತಿಯಾಗುತ್ತದೆ ಎಂದಾಗ ಸೀತಾಮಾತೆಯು ಪಿಂಡ ಪ್ರದಾನ ಕಾರ್ಯವನ್ನು ನೆರವೇರಿಸುತ್ತಾಳೆ. ಈ ಕಾರ್ಯಕ್ಕೆ ಅಲ್ಲಿದ್ದ ಬಾಳೆಗಿಡ, ತುಳಸಿ, ಗೋವು, ಕಾಗೆ, ಫಾಲ್ಗು ನದಿ ಹಾಗೂ ಪುರೋಹಿತರನ್ನು ಶ್ರೀರಾಮ ಬಂದಾಗ ಈ ವಿಚಾರದ ಬಗ್ಗೆ ಸಾಕ್ಷಿ ಹೇಳಲು ಒಪ್ಪಿಸುತ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ಅಲ್ಲಿಗೆ ಬಂದ ರಾಮ ಲಕ್ಷ್ಮಣರು ಅಲ್ಲಿ ನಡೆದಿರುವ ಘಟನೆಗಳನ್ನು ನೋಡಿ ಕೆರಳುತ್ತಾರೆ. ತಮ್ಮಿಬ್ಬರ ಅನುಪಸ್ಥಿತಿಯಲ್ಲಿ ಮಾಡಿದ ಈ ಕಾರ್ಯದಿಂದ ದಶರಥ ಮಹಾರಾಜನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಎನ್ನುವ ಭೀತಿಯಿಂದ ಶ್ರೀರಾಮನು ಸೀತಾಮಾತೆಯ ಬಳಿ ಕೋಪದಿಂದ ಕೆರಳುತ್ತಾನೆ. ಆದರೆ ಸೀತಾಮಾತೆ ನಡೆದ ವಿಚಾರವನ್ನು ವಿವರಿಸಿ ಹೇಳುತ್ತಾ ಅಲ್ಲೇ ಇದ್ದ ಸಾಕ್ಷಿಗಳ ಬಳಿ ಕೇಳುವಂತೆ ಹೇಳಿದಾಗ ರಾಮನ ಕೋಪಕ್ಕೆ ಹೆದರಿದ ಪುರೋಹಿತರು ಕಾಗೆ, ಗೋವು, ತುಳಸಿ ಹಾಗೂ ಫಾಲ್ಗು ನದಿ ಮೌನವಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾರೆ. ಆದರೆ ಬಾಳೆಗಿಡ ಮಾತ್ರ ಧೈರ್ಯದಿಂದ ನಡೆದ ವಿಚಾರವನ್ನು ತಿಳಿಸುತ್ತದೆ. ಆದರೂ ಶ್ರೀರಾಮನಿಗೆ ಸಮಾಧಾನವಾಗದಿದ್ದಾಗ ಸೀತಾಮಾತೆಯು ದಶರಥ ಮಹಾರಾಜನ ಆತ್ಮವನ್ನು ಬರಮಾಡಿಕೊಳ್ಳುತ್ತಾಳೆ. ಆಗ ದಶರಥ ಮಹಾರಾಜನ ಆತ್ಮವು ಎಲ್ಲ ವಿಚಾರಗಳನ್ನು ತಿಳಿಸಿ ಹೇಳಿದಾಗ ಶ್ರೀರಾಮನಿಗೆ ನಂಬಿಕೆ ಬರುತ್ತದೆ. ಆದರೆ ಈ ಘಟನೆಯಿಂದ ಬೇಸರಗೊಂಡ ಸೀತಾಮಾತೆಯು ನಿಜ ಹೇಳದ ಕಾರಣ ಫಾಲ್ಗು ನದಿಗೆ ಈ ರೀತಿಯಾಗಿ ಶಾಪ ನೀಡುತ್ತಾಳೆ. ಯಾವುದೇ ಕಾರಣಕ್ಕೂ ಫಾಲ್ಗು ನದಿಯ ನೀರು ಭೂಮಿಯ ಮಟ್ಟಕ್ಕೆ ಬರದೇ ಇರಲಿ ಎಂದು ಶಾಪ ನೀಡಿದ ಕಾರಣ ಫಾಲ್ಗು ನದಿಯ ನೀರಿನ ಮಟ್ಟ ಇಂದಿಗೂ ನದಿಯ ಒಳಗೆ ಇರುತ್ತದೆಯಂತೆ. ಆನಂತರ ಗೋವಿಗೆ ಈ ರೀತಿಯಾಗಿ ಶಾಪ ನೀಡುತ್ತಾಳೆ, ನಿನ್ನನ್ನು ಎಷ್ಟೇ ಪೂಜೆ ಮಾಡಿದರೂ ಆಹಾರಕ್ಕಾಗಿ ನೀನು ಪರದಾಡುವಂತಾಗಲಿ ಹಾಗೂ ನಿನ್ನ ಹಿಂದಿನ ಭಾಗದಲ್ಲಿ ಬರುವ ವಸ್ತುಗಳು ಮಾತ್ರ ಪವಿತ್ರವಾಗಿರಲಿ ಎಂದು ಶಾಪ ನೀಡುತ್ತಾಳೆ. ಆನಂತರ ಕಾಗೆಗೆ ಈ ರೀತಿಯಾಗಿ ಶಾಪ ನೀಡುತ್ತಾಳೆ, ನಿನಗೆ ಎಷ್ಟೇ ಆಹಾರ ಸಿಕ್ಕರೂ ನಿನಗೆ ಹೊಟ್ಟೆ ತುಂಬದಿರಲಿ ಹಾಗೂ ನಿನ್ನವರೆಲ್ಲ ಸೇರಿ ಕಚ್ಚಾಡಿ ತಿಂದರೆ ಮಾತ್ರ ನಿನ್ನ ಹೊಟ್ಟೆ ತುಂಬಲಿ ಎಂದು ಶಾಪ ನೀಡುತ್ತಾಳೆ. ಆನಂತರ ತುಳಸಿಗೆ ಈ ರೀತಿಯಾಗಿ ಶಾಪ ನೀಡುತ್ತಾಳೆ, ನಿಜ ಹೇಳದ ಕಾರಣ ನೀನು ಇನ್ನು ಮುಂದಕ್ಕೆ ಗಯದ ಈ ಮಣ್ಣಿನಲ್ಲಿ ಬೆಳೆಯಲೇಬಾರದು ಎನ್ನುವ ಶಾಪ ನೀಡಿದ ಕಾರಣ ಇಂದಿಗೂ ಕೂಡ ಗಯದ ಮಣ್ಣಿನಲ್ಲಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಕೊನೆಗೆ ಪುರೋಹಿತನಿಗೆ ಈ ರೀತಿಯಾಗಿ ಶಾಪ ನೀಡುತ್ತಾಳೆ, ನೀನು ಎಷ್ಟೇ ದುಡಿದರೂ ನಿನಗೆ ತೃಪ್ತಿಯೇ ಸಿಗದಿರಲಿ ಎನ್ನುವ ಶಾಪವನ್ನು ನೀಡುತ್ತಾಳೆ. ಆ ಕಾರಣದಿಂದಲೇ ಇಂದಿಗೂ ನಾವು ಭೂಮಿಯ ಮೇಲೆ ಈ ಶಾಪದ ಪರಿಣಾಮಗಳನ್ನು ಕಾಣಬಹುದು. ಕೊನೆಗೆ ಧೈರ್ಯದಿಂದ ಸಾಕ್ಷಿ ಹೇಳಿದ ಬಾಳೆ ಹಣ್ಣಿನ ಮರಕ್ಕೆ ಒಂದು ವರವನ್ನು ನೀಡುತ್ತಾಳೆ. ಪಿಂಡದಾನ ಕಾರ್ಯದಲ್ಲಿ ಬಾಳೆ ಗಿಡವು ಪ್ರಮುಖವಾಗಿರಲಿ ಎನ್ನುವ ವರವನ್ನು ನೀಡುತ್ತಾಳೆ. ಆ ಕಾರಣದಿಂದಲೇ ಬಾಳೆಯ ಉತ್ಪನ್ನಗಳು ಪಿಂಡದಾನದಲ್ಲಿ ಅಗತ್ಯವಾಗಿರುತ್ತದೆ.
ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.